ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕುಂಟಿಕಾನದ ಎಜೆ ಫ್ಲೈಓವರ್ ಸಮೀಪದ ಸರ್ವಿಸ್ ರಸ್ತೆಯಲ್ಲಿ ಬದಿಯಲ್ಲಿ ಇದ್ದ ಮರಗಳು ಕೊಡಲಿ ಏಟಿಗೆ ಬಲಿಯಾಗಿವೆ. ಇಲ್ಲಿನ ಕೆಎಸ್ಆರ್ಟಿಸಿ ವಿಭಾಗೀಯ ಕಾರ್ಯಾಗಾರದ ಉಗ್ರಾಣದ ಕಾಂಪೌಂಡ್ಗೆ ಹೊಂದಿಕೊಂಡಂತೆ ಈ ಮರಗಳು ಬೆಳೆದು ನಿಂತಿದ್ದವು. ಆದರೆ ಶುಕ್ರವಾರ ಮಧ್ಯಾಹ್ನದ ವೇಳೆ ಪರಿಸರಾಸಕ್ತರೊಬ್ಬರು ಈ ದಾರಿಯಲ್ಲಿ ಬರುವಾಗ ಮರಗಳನ್ನು ಕಡಿದಿರುವುದನ್ನು ಗಮನಿಸಿದ್ದಾರೆ. ಸರ್ವಿಸ್ ರಸ್ತೆಯ ಅಂಚಿನಿಂದ ಸುಮಾರು 3 ರಿಂದ 4 ಮೀಟರ್ ದೂರದಲ್ಲಿದ್ದ ಈ ಮರಗಳನ್ನ ಯಾಕಾಗಿ ಕಡಿಯಲಾಗಿದೆ ಅನ್ನೋದು ಗೊತ್ತಾಗಿಲ್ಲ. ಅಷ್ಟೇ ಅಲ್ಲದೆ ಇದನ್ನ ಕಡಿಯುತ್ತಿರುವುದು ಯಾರು ಅನ್ನುವುದು ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಆದರೆ ಇಲ್ಲೇ ಕೆಎಸ್ಆರ್ಟಿಸಿ ವಿಭಾಗೀಯ ಕಾರ್ಯಾಗಾರದ ಉಗ್ರಾಣದ ಸಮೀಪದಲ್ಲೇ ಒಂದು ಪೆಟ್ರೋಲ್ ಪಂಪ್ ನಿರ್ಮಾಣ ಹಂತದಲ್ಲಿದೆ. ಹೀಗಾಗಿ ಇದು ಪೆಟ್ರೋಲ್ ಪಂಪ್ಗೆ ಸಂಬಂಧಪಟ್ಟವರೇ ಮಾಡಿರುವ ಕೆಲಸ ಎಂಬ ಅನುಮಾನ ಮೂಡಿದೆ. ಈ ಬಗ್ಗೆ ಅರಣ್ಯ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಪರಿಸರಾಸಕ್ತರು ಒತ್ತಾಯಿಸಿದ್ದಾರೆ. ನೋಡಿ, ಇಲ್ಲಿ 2 ಮರಗಳಿದ್ದಾರೆ. ನೋಡಿ ನೋಡಿ, ಇಲ್ಲಿ ಒಂದು, ಇಲ್ಲಿ ಒಂದು. ನೋಡಿ ನೋಡಿ, ಇಲ್ಲಿ ನೋಡಿ, ಚಂದ ಚಂದ ಮರ ನೋಡಿ, ಯಾರು ಒಳ್ಳೆ ನೆರಳಿತ್ತು ನೋಡಿ. ನೋಡಿ ಇಲ್ಲಿ ನೋಡಿ, ನೋಡಿ ನೋಡಿ ನೋಡಿ, ಇಲ್ಲಿ ನೋಡಿ ಶಶಾನ, ನೋಡಿ ಎಷ್ಟು ಒಳ್ಳೆ ಮರ ನೋಡಿ. ನೀವು ಆದಷ್ಟು ಬೇಗ ಬರೋದು ಒಳ್ಳೆಯದು. ಬೇಗ ಬೇಗ ಅವರು ಸಾಗಿಸ್ತಿದ್ದಾರೆ ನೋಡಿ.